ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯಿಸಿ ಇನ್ನಷ್ಟೇ ಬಿಡುಗಡೆಯಾಗಿ ತೆರೆ ಕಾಣಬೇಕಾದ ವಿಕ್ರಾಂತ್ ರೋಣ ಚಿತ್ರದ ರಾ ರಕ್ಕಮ್ಮ ಎಕ್ಕಸಕ ಎಕ್ಕಸಕ ಹಾಡು ಸಖತ್ ಹಿಟ್ ಆಗ್ತಾ ಇದೆ. ಯುವ ಸಮುದಾಯವಂತೂ ಈ ಹಾಡು ನೃತ್ಯಕ್ಕೆ ಫಿದಾ ಆಗಿದ್ದು ವಿಡಿಯೋ ರೀಲ್ಸ್ಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಿದ್ದಾರೆ. ಈ ಹಾಡಿನ ವಿಡಿಯೋ ತುಣುಕು ಬಿಡುಗಡೆಗೊಂಡ 4 ದಿನದಲ್ಲಿ ಬಂಟ್ವಾಳದ ಪ್ರತಿಭಾವಂತ ವಿಡಿಯೋ ಛಾಯಾಗ್ರಾಹಕ ಶ್ರೀಪ್ರಸಾದ್ ಈ ಹಾಡಿನ ಆಲ್ಬಮ್ ಅನ್ನು ವಿಶಿಷ್ಟವಾಗಿ ತನ್ನದೇ ಕಲ್ಪನೆಯಲ್ಲಿ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಇದು ಕೇವಲ 3 ವಾರದಲ್ಲಿ ಹಾಡು 1.5 ಲಕ್ಷ ಜನರನ್ನ ತಲುಪಿ ದಾಖಲೆಯನ್ನ ಸೃಷ್ಟಿಸಿದೆ. ಪ್ರತಿದಿನ 20,000 ಮಂದಿ ಈ ಹಾಡನ್ನ ನೋಡಿ ಮೆಚ್ಚಿಕೊಳ್ಳುತ್ತಿದ್ದಾರೆ. ಚಿತ್ರದ ಹಾಡಿನಲ್ಲಿ ತುಳುನಾಡಿನ ಜನರ ಮನಗೆದ್ದ ಬಣ್ಣ ಬಣ್ಣದ ಗೋಲಿ ಸೋಡಾ ಗಮನ ಸೆಳೆದಿದೆ. ಚಿತ್ರನಟ ವಿಜೇತ್ ಕೋಟ್ಯಾನ್ ಬಂಟ್ವಾಳ, ಯುವ ಪ್ರತಿಭೆ ಅನನ್ಯ ಕಾಪೂರು ಹಾಡಿನಲ್ಲಿ ಹೆಜ್ಜೆ ಹಾಕಿದ್ದಾರೆ. ಸಹ ಕಲಾವಿದರುಗಳು ಸಹಕಾರವನ್ನ ನೀಡಿದ್ದಾರೆ. ನಿರ್ದೇಶನ, ವಿಡಿಯೋ ಛಾಯಾಗ್ರಹಣ, ಸಂಕಲನ, ಕಾಸ್ಟ್ಯೂಮ್ ಡಿಸೈನ್ ಎಲ್ಲವನ್ನ ಶ್ರೀ ಟಾಕೀಸ್ ಶ್ರೀ ಪ್ರಸಾದ್ ನಿರ್ವಹಿಸಿದ್ದಾರೆ. ಬಂಟ್ವಾಳದ ಬಂಡಾರಿಬೆಟ್ಟಿನ ರಾಮ್ ಗಣೇಶ್ ಗ್ಯಾರೇಜ್ನಲ್ಲಿ ಚಿತ್ರೀಕರಣ ನಡೆದಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.